ಸನಾತನ ಹಿಂದೂ ಧರ್ಮ, ಜೈನ ಧರ್ಮಗಳಲ್ಲಿ ಪ್ರದಕ್ಷಿಣೆಯು ಒಂದು ಶಾಸ್ತ್ರೋಕ್ತ ಆಚಾರ. ದೇವಾಲಯ, ವಿಗ್ರಹಗಳು, ತುಳಸಿ ಗಿಡ, ಅಶ್ವತ್ಥ ವೃಕ್ಷ, ಗುಡ್ಡಗಳು, ನದಿಗಳು, ಹೀಗೆ ಪ್ರಕೃತಿಯನ್ನೇ ಪೂಜಿಸುವ ಧರ್ಮ ನಮ್ಮದು. ಆದರೆ ಪ್ರದಕ್ಷಿಣೆಯ ಮಹತ್ವ, ನೀತಿ ನಿಯಮಗಳನ್ನು ಅರಿಯದೆ ಕೆಲವರು ದೇವಸ್ಥಾನಗಳಲ್ಲಿ ಸುತ್ತು ಬಂದರೆ ಕೆಲವರು 3 ಸುತ್ತು, ಕೆಲವರು 5 ಸುತ್ತು. ಪ್ರದಕ್ಷಿಣೆಯ ಧಾರ್ಮಿಕ ಮಹತ್ವ ಹಾಗೂ ಸಂಖ್ಯೆಗಳ ಮಿತಿಯನ್ನು ಅರಿಯದೆ ಸುತ್ತು ಬಂದರೆ ಪೂರ್ಣ ಫಲ ಪ್ರಾಪ್ತವಾಗದು. ಈ ಉದ್ದೇಶದಿಂದಲೇ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕೆಂಬ ಅರಿವು ಸರ್ವರದ್ದಾಗಬೇಕೆಂಬ ಉದ್ದೇಶದಿಂದ ಈ ಸಂಚಿಕೆ. ಎಲ್ಲ ದೇವರಿಗೆ ಒಂದೇ ರೀತಿಯ ಪ್ರದಕ್ಷಿಣೆಯಲ್ಲ. ಬೇರೆ ಬೇರೆ ದೇವರಿಗೆ ಪ್ರದಕ್ಷಿಣೆ ಹಾಕುವ ವಿಧಾನ ಬೇರೆ ಬೇರೆ ಇದೆ. ಏಕಾಂ ವಿನಾಯಕೆ ಕುರ್ಯಾತ್, ದ್ವೇ ಸೂರ್ಯೆ, ತಿಸ್ರ ಈಶ್ವರೆ, ಚತುಸ್ರಃ ಕೇಶವೆ, ಪಂಚದುರ್ಗಾಯಾಂ ಷಟ್ ಕುಮಾರಕೆ, ಸಪ್ತಾಶ್ವತ್ಥೆ ವಿಧಿವನ್ ನಮಸ್ಕಾರ ಪ್ರದಕ್ಷಿಣಂ ಅಂತ ಶಾಸ್ತ್ರ ಹೇಳುತ್ತೆ. ಏಕದಂತ ವಿನಾಯಕನಿಗೆ 1 ಪ್ರದಕ್ಷಿಣೆ ಬರಬೇಕು. ಸೂರ್ಯನಿಗೆ 2 ಪ್ರದಕ್ಷಿಣೆ. ಸುಪ್ತ ಮತ್ತು ಸ್ಪಷ್ಟವಲ್ಲದ ನಿರ್ಗಮ ಶಕ್ತಿಯ ಸಂಕೇತ ಶಿವನಿಗೆ 3 ಪ್ರದಕ್ಷಿಣೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ಚತುರಾಶ್ರಮಗಳ ಒಡೆಯ ವಿಷ್ಣುವಿಗೆ 4 ಪ್ರದಕ್ಷಿಣೆ. ಸುಗುಣ ಶಕ್ತಿಗಳ ಒಡತಿ ದುರ್ಗೆಗೆ 5 ಪ್ರದಕ್ಷಿಣೆ. ಷಣ್ಮುಖನಿಗೆ 6 ಪ್ರದಕ್ಷಿಣೆ. ಅಶ್ವತ್ಥ ವೃಕ್ಷಕ್ಕೆ 7 ಪ್ರದಕ್ಷಿಣೆ ಹಾಕಬೇಕು ಎನ್ನುವುದು ಶಾಸ್ತ್ರಸಮ್ಮತ ವಿಚಾರ. ಶಂಭೋಹು ಪ್ರದಕ್ಷಿಣಂ ಕುರ್ಯಾತ್ ಸೋಮಸೂತ್ರಂ ನ ಲಂಘಯೇತ್. ಶಿವನಿಗೆ ಪ್ರದಕ್ಷಿಣೆ ಬರುವಾಗ ಸೋಮಸೂತ್ರದಿಂದ ಬರುವ ನೀರು ಹೋಗುವ ಸ್ಥಳವನ್ನು ಮುಚ್ಚದಿದ್ದರೆ ಅದನ್ನು ದಾಟಿ ಪ್ರದಕ್ಷಿಣೆ ಬರಬಾರದು. ಅರ್ಧ ಪರಿಕ್ರಮವನ್ನು ಮಾಡಿದ ನಂತರ ಪ್ರದಕ್ಷಿಣೆಯನ್ನು ಆರಂಭಿಸಿದ ಅದೇ ಸ್ಥಳಕ್ಕೆ ಹಿಂದಿರುಗಬೇಕು. ಆದರೆ ಸ್ನೇಹಿತರೆ, ಭಕ್ತರು ತಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ಬೇಕಾದರೂ ಪ್ರದಕ್ಷಿಣೆ ಬರಬಹುದು. ಇದರಿಂದ ಯಾವುದೇ ಅಪವಾದ ಅಥವಾ ಪಾಪ ಬಾರದು. ಯಾಕೆಂದರೆ ದೇವರ ಧ್ಯಾನದಿಂದ ಕೈಗೊಳ್ಳುವ ಪ್ರತಿಯೊಂದು ಸಂಗತಿಯೂ ಉತ್ತಮ ಫಲವನ್ನೇ ಕೊಡುತ್ತದೆ. ಪೂರ್ಣ ಫಲ ಪ್ರಾಪ್ತಿಯಾಗಬೇಕಾದರೆ ಮಾತ್ರ ಶಾಸ್ತ್ರ ಹೇಳಿದ ಕ್ರಮದಂತೆಯೇ ನಡೆಯಬೇಕು. ಕೆಲವರಿಗೆ ನಿತ್ಯ ದೇವಸ್ಥಾನಕ್ಕೆ ತೆರಳುವ ಆಸಕ್ತಿ, ಕೆಲವರಿಗೆ ಹಬ್ಬ ಅಥವಾ ವಿಶೇಷ ದಿನಗಳಲ್ಲಿ ಹೋಗುವ ಅಭಿರುಚಿ, ಕೆಲವರು ಬೆಳಿಗ್ಗೆ ಮತ್ತೆ ಕೆಲವರು ಸಂಜೆ. ಇದೇ ರೀತಿ ಫಲಾಫಲಗಳು ದೊರೆಯುತ್ತವೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬಂದರೆ ಸರ್ವ ರೋಗಗಳು ದೂರವಾಗಿ ಆನಂದ ಪ್ರಾಪ್ತವಾಗುವುದು. ಮಧ್ಯಾಹ್ನದ ಪ್ರದಕ್ಷಿಣೆಯಿಂದ ಸಕಲ ಇಷ್ಟಾರ್ಥಗಳು ಈಡೇರುವುವು. ಸಾಯಂಕಾಲದ ಪ್ರದಕ್ಷಿಣೆಯಿಂದ ಸರ್ವ ಪಾಪಕರ್ಮಗಳು ದೂರವಾಗಿ ಪುಣ್ಯ ಲಭಿಸುತ್ತದೆ.
ದೇವಸ್ಥಾನದ ಪ್ರದಕ್ಷಿಣಾ ಪಥದ ವೃತ್ತದ ಸುತ್ತಳತೆಯಲ್ಲಿ ಇರುವ ಪ್ರತಿಯೊಂದು ಬಿಂದುವು ಗರ್ಭಗುಡಿಯ ಕೇಂದ್ರದಲ್ಲಿರುವ ಶ್ರೀ ಪರಮಾತ್ಮನಿಂದ ಸಮಾನ ದೂರದಲ್ಲಿಯೇ ಇರುತ್ತದೆ. ಹಾಗೆಯೇ ಭಗವಂತ ಮತ್ತು ನಾವು ಯಾರೇ ಆಗಿರಲಿ ಭಗವಂತನಿಗೆ ಎಲ್ಲರೂ ಸಮಾನರು. ಆತನ ಅನುಗ್ರಹವು ಯಾವ ಪಕ್ಷಪಾತವೂ ಇಲ್ಲದೆ ಎಲ್ಲರಿಗೂ ಪ್ರಾಪ್ತವಾಗುತ್ತದೆ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಯಾರೇ ಆಗಿದ್ದರೂ ಭಗವಂತನಿಗೆ ಪ್ರದಕ್ಷಿಣೆ ಹಾಕಿದರೆ ಜನ್ಮ ಜನ್ಮಾಂತರದ ಪಾಪವು ತೊಲಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳು ದೂರಾಗಿ ಆರೋಗ್ಯ, ಆಯುಷ್ಯ, ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ.